ಟರ್ಕಿ ದೇಶದ ಕುಲ್ತೆಪೆ ಬಳಿಯ ಕನೀಸ್ ಕರುಮ್ ದಿಬ್ಬದ ಉತ್ಖನನ ಮತ್ತೆ ಆರಂಭವಾಗಿದೆ. 25 ದೇಶಗಳ ಪಾಲುದಾರಿಕೆಯೇ ವಿಶೇಷ. ಅನಟೋಲಿಯಾ ಸಂಸ್ಕೃತಿ, ಜನಪದ, ಜನವಸತಿ ಇತಿಹಾಸದಲ್ಲಿ ಒಂದಷ್ಟು ದಾಖಲಾಗಿದೆ. 1948ರಲ್ಲಿ ಟರ್ಕಿಯ ಪುರಾತತ್ವ ತಜ್ಞ ಆಸಿನ್ ಒಜ್ಗುಕ್ ಅವರು ಮೊದಲಿಗೆ ಕನೀಸ್ ಕರುಮ್ ದಿಬ್ಬ ಆಗಿದ್ದು ಅನಟೋಲಿಯಾ ಸಂಸ್ಕೃತಿ ಬಗೆಗೆ ಒಂದಷ್ಟು ಬೆಳಕು ಚೆಲ್ಲಿದ್ರು. ಮುಂದಿನ ದಿನಗಳಲ್ಲಿ ಅದು ಹಾಗೆ ಉಳಿಯಿತು. ಟರ್ಕಿ ರಾಜಧಾನಿ ಆಂಕಾರಾ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಶೇಷ ತಜ್ಞ ಫಿಕ್ರಿ ಕುಲಕ್ಕೊಗ್ಲು ಮತ್ತೆ ಈ ಬಗೆಗೆ ಆಸಕ್ತಿ ತಾಳಿದ್ರು. ಸಹಕಾರ ತತ್ವದಡಿ ನಾನಾ ದೇಶಗಳ ಸರ್ಕಾರ ಹಾಗೂ ವಿಶ್ವವಿದ್ಯಾನಿಲಯಗಳನ್ನು ಸಂಪರ್ಕ ಮಾಡಿದ್ರು. ಅದು ಫಲ ನೀಡಿದೆ. ಜಪಾನ್, ಇಟಲಿ, ಆಸ್ಟ್ರೇಲಿಯಾ, ಯುಎಸ್ಎ, ಗ್ರೀಸ್, ದಕ್ಷಿಣ ಕೊರಿಯಾ ಎಂದು 25 ದೇಶಗಳ ತಜ್ಞರು ಇಲ್ಲೀಗ ಮತ್ತಷ್ಟು ಕೆಳ ಹಂತದ ಅಗಿತದಲ್ಲಿ ತೊಡಗಿದ್ದಾರೆ. ಫಿಕ್ರಿ ಕುಲಕ್ಕೊಗ್ಲು ಅವರು ಸಂತೋಷ ಸಹಿತ ಮಾರ್ಗದರ್ಶನದಲ್ಲಿ ತೊಡಗಿದ್ದಾರೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.